ದೇಶದಲ್ಲಿ ಸನಾತನ ಧರ್ಮದ ಕುರಿತು ನಡೆಯುತ್ತಿರುವ ಚರ್ಚೆ ಮತ್ತು ಸನಾತನ ಧರ್ಮದ ಸಮಾನತೆಯ ಬಗ್ಗೆ ಪ್ರಶ್ನಿಸುವವರಿಗೆ ದಲಿತ ಮುಖಂಡ ದೈವನರ್ತಕ ಉಪನ್ಯಾಸಕ ರವೀಶ್ ಪರವ ಉತ್ತರ ನೀಡಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ನಡೆದ ಕೃಷ್ಣ ಜನ್ಮಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಸನಾತನ ಧರ್ಮದಲ್ಲಿ ಸಮಾನತೆ ಸಾಮರಸ್ಯ ಇಲ್ಲ ಎಂದು ಬೇರೆ ಧರ್ಮಕ್ಕೆ ಜನರು ಮತಾಂತರಗೊಂಡಿದ್ದಾರೆ. ಆದರೆ ಮತಾಂತರಗೊಂಡ ದಲಿತರನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಗೆ ನಡೆಸಿಕೊಳ್ಳುತ್ತಾರೆ? ಮತಾಂತರಗೊಂಡ ದಲಿತರಿಗೆ ಪ್ರತ್ಯೇಕ ಚರ್ಚ್ ಇದೆ. ಸಮಾನತೆಯ ಬಗ್ಗೆ ಮಾತನಾಡುವವರು ಮತಾಂತರಗೊಂಡ ದಲಿತರನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದ ಅವರು, ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಹೋದವರು ಇದೀಗ SC ST ಮೀಸಲಾತಿ ಕೇಳುತ್ತಿದ್ದಾರೆ ಮತ್ತು ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದ್ದು, ಹಿಂದೂ ಧರ್ಮ ಸರಿಯಿಲ್ಲ ಎಂದು ಹೋದವರಿಗೆ ಮೀಸಲಾತಿ ನೀಡಬಾರದು ಎಂದು ಅಭಿಪ್ರಾಯಪಟ್ಟ ಅವರು, ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನು ದಲಿತ ಸಮುದಾಯ ನೀಡುವುದಿಲ್ಲ ಮತ್ತು ಇದಕ್ಕೆ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಲಿದ್ದೇವೆ ಎಂದರು. ಸನಾತನ ಧರ್ಮ ಅಂದ್ರೆ ಪಂಪನವು ಸೂರ್ಯ ಚಂದ್ರರೇ ಏಪು ಮುಟ್ಟ ಈ ಮಣ್ಣಿನ ಉಲ್ಲೆರ ಆನಿ ಒರೆ ಮುಟ್ಟಲ ಸನಾತನ ಧರ್ಮನು ನಾಶ ಮಲ್ಪೆರ ಏನಿಡ್ತಲ ಸಾಧ್ಯ ಇಚ್ಚಿ ಪಂಪನ ನಮ್ಮ ಮಾತೆಲ್ಲ ಅರ್ಥ ಮಾಡ್ಕೊಂಡು ಬಂದಿದೆ. ಅಂಚಿತ್ತಿನ ಉದಯ ನಿಧಿನ ಒಂಜಿ ಹಿನ್ನೆಲೆ ನಮ್ಮ ತುಯ್ಯರ ಪೋಯಂದು ಕಂಡ ಆ ಉದಯ ನಿಧಿಗೆ ಆರೆ ಒಂಜಿ ಮತಾಂತರ ಆತು ಪೋಯಿನಾರೆ ಆರು ಪಂಪೆರೆ ಐ ಆಮ್ ಪ್ರೌಡ್ ಟು ಬಿ ಅನ್ ಎ ಕ್ರಿಶ್ಚಿಯನ್ ಎಂದು ಪಂಪೆರೆ ದಾಯ ಆ ರೀತಿಯ ಪಾತ್ರ ಪಂಪೆರೆ ಬಂಡ ಆರ್ನ ಹಿರಿಯಕ್ಕಲು ಅಕ್ಲಿನ ಮತಾಂತರ ಮಲ್ತದೆ ಆಡೆಗೆ ಪೋತೇನೆ ಅಂಚ ಮತಾಂತರ ಮಲ್ತು ಪೋಯಿನಂಚಿನ ಆ ಉದಯ ನಿಧಿ ಇನಿಕಾನಗ ಸನಾತನ ಧರ್ಮದ ಬಗೆಟೆ ಹೇಳಿಕೆ ಕೊರ್ಪೆರೆ ಸನಾತನ ಧರ್ಮ ನಮ್ಮ ಅವನೇ ನಿರ್ಮೂಲನೆ ಮಲ್ಪಡು ಅವನೇ ನಾಶ ಮಲ್ಪಡು ಪಂಪರಂಚಿನ ಹೇಳಿಕೆ ಕೊರ್ಪೆರೆ ಎಂಟು ಗೊತ್ತ ಬಂಧುಳ ಮತಾಂತರ ಆದು ಪೋಯಿನ ನಮ್ಮ ಹಿಂದೂ ಸಮಾಜದ ಬಂಧುಳು ಏತು ಪೊರ್ನುಡಲ್ಪ ಉಲ್ಲೇರಂದು ಪಂಪನ ಎಂಕು ಗೊತ್ತುಜಿ ಅಕಲು ಮಾತೆಲ್ಲ ಪಂಪರಿ ಏನಂದು ಎಂಡ ನಮ್ಮ ಮಾತೆಲ್ಲ ಒಂಜೆ ಎಂಕ್ಲಿಗೆ ಸಮಾನತೆ ಮಾತ್ರ ಉಲ್ಲೈನ ಅಂದು ಕ್ರೈಸ್ತ ಧರ್ಮದ ಕ್ರೈಸ್ತ ಮತಡ ಪಂಪೇರೆ ಆಂಡ ಆ ಕ್ರೈಸ್ತ ಮತಡ್ಲ ಕ್ರಿಪ್ಟೋ ಕ್ರಿಶ್ಚಿಯನ್ ಏರು ಮಾತ ದಲಿತೇರ ಅತಂಡ ಏರು ಮಾತ ಮತಾಂತರ ತಾಡೆ ಪೋತರ ಆಕೆಯನ್ನು ಕ್ರಿಪ್ಟೋ ಕ್ರಿಶ್ಚಿಯನ್ ಪಂಪೇರೆ ಆಕೆಯನ್ನು ಮಾತ ಒಂಜಿ ಬೇತೇನೆ ಒಂಜಿ ಸ್ಮಶಾನಡು ದೀಪನಂಚಿನ ವ್ಯವಸ್ಥೆ ಉಂಡು ಇಂಚಿತ್ತ ಮಾತ ಇಪ್ಪನಾಗ ಅವಲೆಂಚ ಸಮಾನತೆ ಬರ್ಪುಡು ಪಂಪನ ವಿಚಾರ ನಮಕ್ ತೆರಿಯಂದು ಬಂದುಳ